ಕಾಲ ಏತು ಕರಿದು ಪೋಂಡಲ ಸಂಸಾರದ ತರ ಏತು ಮಾಜಿದು ಪೋಂಡಲ ಮಣ್ಣುಲ ಉಂದೆ ಮಾಯಲ ನಿಗಿಲೆ ಸಂಸಾರಲ ಉಂದುವೆ ಇನಿತ ದಿನ ಅಪ್ಪೆ ಬಾಲ ಮೆಗ್ಗೆ ಪಲಯೆ ತಮ್ಮಲೆ ಅರುವದೆ ತಗೆ ತಂಗಡಿ ಅದ್ದೆರು ಪೊದ್ದೆರು ಆಣ ನೀರೆಲು ಪೊಣ್ಣ ಸಿರಿಮುಟ್ಟ ಇಡೀ ಕುಟುಂಬನು ದುಂಬುದಿ ಒಂದು ನಿನ ಸಾನ ಚಾವಡಿದ ಬರ ಬಾಕಿಲುನು ಜತ್ತದು ಜೋಡ್ಪಾಯಿ ಜೋಡಣೆ ಮಲ್ಪಾಯಿ ಸುದ್ದ ಮಂಡಲ ಪೊತ್ತಾಯಿ ತುಡರು ದೀಸುತ್ತೆ ಬಡಪಾಯಿ ತಾರಾಯಿ ಬಲಸಾಯಿ ಪನ್ಯಾರ ಕುಡತಿ ಬೊಂಡ ದೆರ್ಪಾಯಿ ಎಂಡದ ತುಡರಡು ಅನೇಕ ಹೆಚ್ಚು ಕಮ್ಮಿ ಒಪ್ಪು ತಪ್ಪು ಇಪ್ಪು ಸಂಸಾರದ ತನು ಮಧ್ಯೆ ಮೂಜಿ ತಕ್ಕದ ಐಸದ ಎಣ್ಣೆ ಕೊರ್ಪಾದು ಜಲಕೊಡು ಅಂಗಶುದ್ಧ ಮಲ್ಪಾದು ಐತ ಸಿಂಗಾರ ಆ ಒಂದು ಮಾಯದ ತುತ್ತೈತ ತುತ್ತಾದು ಪತ್ತಪ್ಪೆ ಬಾಲೆಲು ಪತ್ತು ವಿರಲನು ಒಪ್ಪು ಮಲ್ತೊಂದು ಪಿರಾರ್ಥನೆ ಮಲ್ತೊಂದುಲ್ಲ ಸ್ವಾಮಿ ಪಂಜುರ್ಲೆ ಎಂದು ಪ್ರಾರ್ಥನೆ ಮಾಡಿ ಕೋಲಕ್ಕೆ ಅಣಿಯಾಗುವ ತುಳುವರು. ದೈವಾರಾಧನೆಯು ಜನರ ಬದುಕಿಗೆ ಭದ್ರತೆಯನ್ನು, ರಕ್ಷಣೆಯನ್ನು, ಆತ್ಮವಿಶ್ವಾಸವನ್ನು ಒದಗಿಸುತ್ತದೆ. ಭೂತಗಳು ಅಲೌಕಿಕ ಪ್ರಪಂಚಕ್ಕೆ ಸೇರಿದವು. ಅಲ್ಲಿದ್ದುಕೊಂಡೇ ವಾಸ್ತವ ಲೋಕದ ಜನರಿಗೆ ಅಭಯವನ್ನು ನೀಡುತ್ತವೆ. ಅದಕ್ಕಾಗಿಯೇ ಅಲೌಕಿಕ ಲೌಕಿಕದ ನಡುವಿನ ಮಧ್ಯಂತರ ಜಗತ್ತಿನ ನಿರ್ಮಾಣ. ಗಾಢರಾತ್ರಿ, ಮಂದ ಬೆಳಕು, ಕತ್ತಲೆಯ ಹಿನ್ನೆಲೆ, ನಿದ್ದೆಗೆಟ್ಟ ಜನರು ಬಳಸಲಾಗುವ ಬಣ್ಣ, ವೇಷಭೂಷಣ, ಆಯುಧ ಧಾರಣೆ, ಇದೇ ಭೂತದ ಕೋಲ ನೇಮೋತ್ಸವ. ಆತ್ಮೀಯರೇ, ದೈವಗಳ ಶೃಂಗಾರ ತುಂಬಾ ಕಲಾತ್ಮಕ. ನಿರ್ದಿಷ್ಟ ದೈವಗಳಿಗೆ ನಿರ್ದಿಷ್ಟ ವೇಷಗಳು, ದೈವದ ಸ್ವರೂಪ, ಗುಣ ಸ್ವಭಾವ, ಅಂತಸ್ತು ಹಾಗೂ ಕಾರಣಿಕಕ್ಕೆ ಅನುಗುಣವಾಗಿ ಆಯಾ ದೈವದ ವೇಷಭೂಷಣಗಳಿರುತ್ತವೆ. ನಾವಿಂದು ನಿಮಗೆ ಭೂತಗಳ ವೇಷಭೂಷಣಗಳ ಬಗ್ಗೆ ಮಾಹಿತಿ ಕೊಡುತ್ತಾ ಹೋಗುತ್ತೇವೆ. ಆತ್ಮೀಯ ವೀಕ್ಷಕರೇ, ದೈವಗಳು ಅದೃಶ್ಯ ರೂಪದಲ್ಲಿ ಮಣೆಮಂಚದಲ್ಲಿ ನೆಲೆಯಾಗಿರುತ್ತಾರೆಂಬ ನಂಬಿಕೆ. ಪ್ರತಿನಿತ್ಯ ಹೂ, ಗಿಂಡೆಯಲ್ಲಿ ನೀರು, ದೀಪ ಹಚ್ಚಿ ಪೂಜಿಸುತ್ತಾರೆ. ದೀಪಾವಳಿ, ಸಂಕ್ರಾಂತಿಯಂದು ವಿಶೇಷ ಸೇವೆ. ದೈವಗಳ ಪ್ರಸನ್ನತೆಗಾಗಿ, ಸಂತೃಪ್ತಿಗಾಗಿ ನಡೆಯುವ ಅತ್ಯುತ್ಕೃಷ್ಟ ಸೇವೆಯೇ ನರ್ತನ ಸೇವೆ. ಇದೇ ಭೂತದ ಕೋಲ. ತುಂಬು ತೋಳಿನ ಕೆಂಪಂಗಿ, ಅದರಲ್ಲಿ ಸೂರ್ಯ ಚಂದ್ರರ ಚಿತ್ತಾರ. ಪೈಜಾಮ, ತಲೆಕಟ್ಟು, ಕಿರೀಟ, ತೋಳಪಟ್ಟಿ, ಎದೆಗವಚ, ಕೈಗೆ ಕಡಗ, ಕಿವಿಗೆ ಕೆಬಿನ, ಕಾಲಿಗೆ ಗಗ್ಗರ, ಬೆನ್ನಿಗೆ ಕಟ್ಟುವ ಅಣಿ, ಸೊಂಟಕ್ಕೆ ತೆಂಗಿನ ಎಳೆಗರಿಯಿಂದ ಮಾಡಿದ ಸಿರಿಲಂಗ, ಒಂದು ಕೈಯಲ್ಲಿ ಆಯುಧ, ಇನ್ನೊಂದರಲ್ಲಿ ಮಣಿಗಂಟೆ. ಇವೆಲ್ಲವೂ ದೈವದ ಸ್ವರೂಪಗಳು. ದೈವಗಳ ಮುಖವರ್ಣಿಕೆಯಂತೂ ಬಲು ರೋಚಕ. ದೈವಗಳ ನೈಜ ಸ್ವಭಾವಕ್ಕೆ ಪೂರಕವಾಗಿ ಗಂಭೀರತೆಯನ್ನ, ಉಗ್ರ ಸ್ವರೂಪವನ್ನು ನೀಡುತ್ತವೆ. ನೈಸರ್ಗಿಕವಾಗಿ ಲಭಿಸುವ ಹಳದಿ, ಬಿಳಿ, ಕೆಂಪು, ಕಪ್ಪು ಬಣ್ಣಗಳನ್ನ ಮುಖವರ್ಣಿಕೆಯಲ್ಲಿ ಬಳಸುವುದು ಸಂಪ್ರದಾಯ. ಎಲ್ಲ ಬಣ್ಣಗಳಲ್ಲಿ ಪ್ರಧಾನ ಪಾತ್ರವಿರುವುದು ಹಳದಿ ಬಣ್ಣ. ಇದೇ ಅರದಲ. ಹಳದಿ ಬಣ್ಣದ ಅರದಲವು ದೈವಗಳ ಸ್ವಭಾವಗಳಾದ ಉತ್ಸಾಹ, ಶೌರ್ಯ, ಸಾಹಸ, ಉಗ್ರತೆ, ಪ್ರತಿಭಟನೆಯನ್ನು ಸಾಂಕೇತಿಸುತ್ತದೆ. ಈ ಅರದಳವನ್ನ ಪೂರ್ತಿಯಾಗಿ ಹಚ್ಚಿಕೊಳ್ಳುವುದರಿಂದ ಭೂತಗಳ ಅತಿಮಾನುಷ, ಅಸಾಧಾರಣ ವ್ಯಕ್ತಿತ್ವ ಬಿಂಬಿತವಾಗುತ್ತದೆ.
ಸೌಮ್ಯ ಸ್ವಭಾವದ ಭೂತಗಳಿಗೆ ಅರದಳವನ್ನು ಬಳಸಿದರೆ ಉಗ್ರ ಸ್ವರೂಪದಲ್ಲಿ ಅರದಳವನ್ನ ಬಳಸುವುದಿಲ್ಲ, ಕೇವಲ ಕಪ್ಪು ಮಾತ್ರ. ಕಪ್ಪು ಬಣ್ಣವು ಮಾಂತ್ರಿಕ ಶಕ್ತಿಯ ಅಭಿವ್ಯಕ್ತಿಗೆ ಸಹಾಯಕ. ಕಪ್ಪು ಬಣ್ಣಕ್ಕೆ ಎಣ್ಣೆ ಮಸಿಯನ್ನು ಬಳಸುತ್ತಾರೆ. ಕೆಂಪು ವರ್ಣದ್ರವ್ಯವಾಗಿ ಇಂಗಳೀಕ, ಸುಣ್ಣ, ಜೇಡಿಮಣ್ಣು, ಅಕ್ಕಿ ಹಿಟ್ಟು, ಕುಂಕುಮ, ಹಲಸಿನ ಮರದ ಮೇಣಗಳು ಸಾಂಪ್ರದಾಯಿಕ ನೈಸರ್ಗಿಕ ಬಳಕೆಯ ಬಣ್ಣಗಳು. ಅಕ್ಕಿ ಹಿಟ್ಟು ಮತ್ತು ಸುಣ್ಣದ ಮಿಶ್ರಣ ಮಾಡಿ ಮೂಡಿಸುವ ಮುಳ್ಳಿನ ಆಕೃತಿ ಆ ಕಾಲದ ಆದಿವಾಸಿ ಬುಡಕಟ್ಟು ಜನಾಂಗದ ಕಲಾತ್ಮಕತೆ, ಕಲಾ ನೈಪುಣ್ಯತೆಯನ್ನ ಪ್ರತಿಬಿಂಬಿಸುತ್ತವೆ. ನಾಗರಿಕತೆ ಬೆಳೆದಂತೆ ಹಣ, ಸಮಯದ ಉಳಿತಾಯದ ನೆಪದಲ್ಲಿ ಪೇಟೆಯಲ್ಲಿ ಸಿಗುವ ಮುಖವರ್ಣಿಕ ಪುಡಿಗಳನ್ನು ಈಗ ಬಳಸಲಾಗುತ್ತಿದೆ. ಮುಖಕ್ಕೆ ಬಣ್ಣ ಹಚ್ಚಿ ವಿನ್ಯಾಸ ಬರೆಯುವುದಕ್ಕೆ ಅರದಳಪಾಡುನು ಎನ್ನುವರು. ಇದೊಂದು ಬಹಳ ಕಲಾತ್ಮಕವಾದ ಸೂಕ್ಷ್ಮ ಕೆಲಸ. ಒಂದು ದೀಪ ಹಚ್ಚಿ ಇಟ್ಟು ಕನ್ನಡಿ ಹಿಡಿದುಕೊಂಡು ಮುಖವರ್ಣಿಕೆಯನ್ನು ಮಾಡುತ್ತಾರೆ. ಇದು ಯಕ್ಷಗಾನದಲ್ಲಿ ಚೌಕಿಯನ್ನು ಹೋಲುತ್ತದೆ. ಸಾಮಾನ್ಯವಾಗಿ 2 ರೀತಿಯ ಗೆರೆಗಳು ಇರುತ್ತವೆ ವೀಕ್ಷಕರೇ. ನೇರವಾಗಿ ಹಾಕುವ ಸರಳ ರೇಖೆಗಳು, ಮತ್ತೊಂದು ವಕ್ರವಾಗಿ ಬಾಗಿದ ರೇಖೆಗಳು, ಅರ್ಧಚಂದ್ರಾಕಾರವೂ ಇರುತ್ತದೆ. ಉಗ್ರವಾದ ಭೂತಗಳಿಗೆ ಗಾಢವಾದ ಬಣ್ಣ, ವಕ್ರ ರೇಖೆಗಳ ವಿನ್ಯಾಸ, ಹಣೆಗೆ ನಾಮ, ಕೆಂಪು ಬಿಳಿ ಚುಕ್ಕೆಗಳ ಅಲಂಕಾರ, ನಾಮದ ತುದಿಗೆ ಕೆಂಪು ಬಣ್ಣ, ಕಣ್ಣಿನ ಸುತ್ತ ಕಪ್ಪು ಕವಚ, ಗದ್ದದಲ್ಲಿ ನಕ್ಷತ್ರ ಹಾಗೂ ತ್ರಿಕೋನಾಕಾರದ ಚಿತ್ತಾರ. ಸಮಾಧಾನಿ ಭೂತಗಳಿಗೆ ತೆಳುವಾದ ಅರದಲ ಹಾಗೂ ನೇರ ರೇಖೆಗಳ ವಿನ್ಯಾಸ. ಹೀಗೆ ಬಣ್ಣ, ಗೆರೆ, ಚಿತ್ತಾರಗಳ ಮೂಲಕ ಆಯಾಯ ದೈವದ ಸ್ವಭಾವವನ್ನ, ಮೂಲವನ್ನ ಅಭಿವ್ಯಕ್ತಿಗೊಳಿಸುತ್ತಾರೆ. ವೀಕ್ಷಕರೇ, ಭೂತಾರಾಧನೆ ಒಂದು ಜನಪದ ರಂಗಭೂಮಿಯೂ ಹೌದು. ಅದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಸಂತೃಪ್ತಿಗಾಗಿ ದೈವಗಳನ್ನು ಮಾಯೆಗಳೆಂದು ಪರಿಕಲ್ಪಿಸಿ ಈ ಮಾಯೆಗಳು ಲೌಕಿಕವಾಗಿ ಪ್ರಕಟಗೊಂಡು ನಂಬಿದವರಿಗೆ ಅಭಯವನ್ನು ನೀಡುವ, ಸತ್ಯವನ್ನು ಗೆಲ್ಲಿಸಿಕೊಡುವ ದೈವಗಳು, ಹಿರಿಯರಿಂದ ಅಂಗೀಕರಿಸಲ್ಪಟ್ಟ ಭೂತಗಳು. ಕುಡವರ ಕಾಪುದೀದು ಕಾತೊಂದು ಬರ್ಪುನ ತುಳುನಾಡುದ ಮಾತ ದೈವ ದೇವರೆಗ್ ತರೆ ತಗ್ಗಾದು ಅಡ್ಡನೀಟ ಊರೊಂದು ಪಂಡಿ ಪಾತೆರೊಡಾವಡು ಪಾಡಿ ತಾಳೊಡಾವಡು ಪೂಜಿ ಬಣ್ಣೊಡಾವಡು ನಲ್ತು ನಲಿಕೆಡಾವಡು ಕುಂದು ಇತ್ತುಂದಾಂಡ ಮಾಪು ನಟ್ಟೊಂದು ಈ ಕಲಾಪುರ್ಪುನು ಮಾತ ಬಂಧುಲಿಗ್ ಅರ್ಪಣೆ ಮಲ್ತೊಂದುಲ್ಲ ಸೊಲ್ಮೆಲು.